ಮಳೆಗೆ ಪ್ರಕೃತಿಯಲ್ಲಿ ಅದ್ಭುತಗಳನ್ನು ಸೃಷ್ಟಿಸುವಂತಹ ಶಕ್ತಿ ಇದೆ. ಮುಂಗಾರಿನಲ್ಲಿ ಮಿಂಚಿ ಮರೆಯಾಗುವಂತಹ ಕಿರು ಜಲಪಾತಗಳು ಇದಕ್ಕೊಂದು ಉದಾಹರಣೆ. ಭೂತಾಯಿಯ ಮುಡಿಯಲ್ಲಿ ಬೆಳ್ಳಿಯ ಜಡೆಯಂತಿರುವ ಮನಮೋಹಕ ಜಲಪಾತಗಳು ಉಡುಪಿಯಲ್ಲಿದೆ. ನಗರದ ಮಣಿಪಾಲ ಸಮೀಪದ ಅರ್ಬಿಯಲ್ಲಿ ಇರುವ ಜಲಪಾತದ ಒಂದು ಝಲಕ್ ಇಲ್ಲಿದೆ ನೋಡಿ. ಜಲಧಾರೆ ಹಾಲಿನ ನೊರೆಯಂತೆ ಭಾಸವಾಗುವ ಈ ನೀರ ರಾಶಿ ಇರೋದು ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲೇ. ಇದನ್ನ ಸ್ಥಳೀಯರು ಅರ್ಬಿ ಫಾಲ್ಸ್ ಎನ್ನುತ್ತಾರೆ. ಜನಸಂಪರ್ಕದಿಂದ ದೂರದಲ್ಲಿ ಮೌನವಾಗಿ ಹರಿಯುವ ಝರಿಯಿದು. ಈ ಜಲಪಾತ ವರ್ಷ ಪೂರ್ತಿ ಏನೂ ಇರುವುದಿಲ್ಲ. ಸಣ್ಣ ಪುಟ್ಟ ತೊರೆಗಳ ಸಂಗ್ರಹ ರಾಶಿಗೆ ಮೈದುಂಬಿ ಜಲಪಾತದ ರೂಪ ಮತ್ತು ಚೆಲುವು ನೀಡಿದ್ದೇ ಈ ಸಲದ ಮುಂಗಾರು. ಅಜ್ಞಾತವಾಗಿರುವ ಈ ಝರಿಯ ಬಗ್ಗೆ ಮಾಹಿತಿ ಇದ್ದವರು ಮಾತ್ರ ಭೇಟಿ ನೀಡ್ತಾರೆ. ಎತ್ತರದಿಂದ ಮೈಚೆಲ್ಲಿ ಹರಿಯುವ ನೀರಿನಲ್ಲಿ ಮಿಂದೇಳುವ ಸಂಭ್ರಮ ಅನುಭವಿಸಿದವರಿಗೆ ಗೊತ್ತು. ಮೆಟ್ಟಿಲಾಗಿ ಹರಿಯುವ ನೀರಿಗೆ ಇಕ್ಕೆಲದ ಹಸಿರು ರಾಶಿ ಮತ್ತು ಕಪ್ಪು ಕಲ್ಲಿನ ಹಾಸು ಇನ್ನಷ್ಟು ರಮಣೀಯತೆ ನೀಡಿದೆ. ಮಳೆ ಬಂದಾಗ ಅಬ್ಬರಿಸುವ, ಇಲ್ಲದಿದ್ದಾಗ ತೆಪ್ಪಗೆ ಹರಿಯುವ ಈ ಜಲಪಾತ ಅಪಾಯಕಾರಿಯಲ್ಲ. ಮಕ್ಕಳು ಇಲ್ಲಿಗೆ ಬಂದು ಖುಷಿ ಪಡಬಹುದು. ಸ್ಥಳೀಯರನ್ನ ಹೊರತುಪಡಿಸಿದ್ರೆ ಯಾರಿಗೂ ಈ ರಮಣೀಯತೆಯ ಅರಿವಿಲ್ಲ. ಆದರೆ ಮಣಿಪಾಲದ ವಿದ್ಯಾರ್ಥಿಗಳು ಈ ಜಲಪಾತಕ್ಕೆ ಬಂದು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ವೀಕೆಂಡ್ ಮೋಜು ಮಸ್ತಿಗೆ ಈ ಫಾಲ್ಸ್ ಹೇಳಿ ಮಾಡಿಸಿದ ಸ್ಥಳ. ಈಗೀಗ ಉಡುಪಿಗೆ ಬಂದ ದೂರದ ಊರಿನವರು ಕೇಳಿ ಬರ್ತಿದ್ದಾರೆ. ಇವತ್ತು ನಿಂತಿರೋದು ಅರ್ಬಿ ಫಾಲ್ಸ್ ಅಂತ. ಇದು ಉಡುಪಿ ಸಿಟಿನಲ್ಲೇ ಇದೆ. ಯಾರಿಗೂ ಗೊತ್ತಿಲ್ಲ. ಇಲ್ಲೊಂದು ಸೈನ್ ಬೋರ್ಡ್ ಇಲ್ಲ, ಒಂದು ರೋಡ್ ಕರೆಕ್ಟ್ ಇಲ್ಲ, GPS ಮ್ಯಾಪ್ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಸೊ ಆದ್ದರಿಂದ ಟೂರಿಸಮ್ ಡಿಪಾರ್ಟ್ಮೆಂಟ್ನವರು ಕರೆಕ್ಟಾಗಿ ರೋಡ್ಸು ಮತ್ತು ಸೈನ್ ಬೋರ್ಡ್ಸು ಮತ್ತು ಈ ಥರ ಟೂರಿಸಮ್ನ ಪ್ರಮೋಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡ್ಬೋದು, ಚೆನ್ನಾಗಿದೆ. ಇಲ್ಲೆಲ್ಲ ನೇಚರು, ಗ್ರೀನ್ರಿ, ಮರಗಳನ್ನೆಲ್ಲ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಮತ್ತು ಇಲ್ಲೇ 100 ಮೀಟರ್ಸಲ್ಲೇ ಮನೆಗಳಿದ್ದಾವೆ. GPS ಅಲ್ಲಿಗೆ ಬಿಡುತ್ತೆ ಅಷ್ಟೇ. ಬಟ್ ಇಲ್ಲಿ ಹೇಗೆ ರೀಚ್ ಆಗೋದು ಅಂತಲೇ ಗೊತ್ತಾಗಲ್ಲ. ಕರೆಕ್ಟಾಗಿ ಪಾರ್ಕ್ ಮಾಡಿಲ್ಲ. ಸೊ ಅದರಿಂದ ನನ್ನ ರಿಕ್ವೆಸ್ಟು ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಇದನ್ನೆಲ್ಲ ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ಎಲ್ಲ ಪ್ರೇಕ್ಷಕರಿಗೂ ಯೂಸ್ ಆಗುತ್ತೆ, ಟೂರಿಸ್ಟ್ಗೆಲ್ಲ ಯೂಸ್ ಆಗುತ್ತೆ. ಮಳೆಗಾಲದ ಮ್ಯಾಜಿಕ್ ಈ ಜಲಧಾರೆ. ಮುಂಗಾರಿನ ಕೊಡುಗೆ ಮಣಿಪಾಲದ ಸೌಂದರ್ಯಕ್ಕೆ ಮುಕುಟಪ್ರಾಯ ಅಂದರೂ ತಪ್ಪಲ್ಲ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.